ನನ್ನ ಪ್ರೀತಿಯ ಹಾಡು. ನಮಸ್ಕಾರ ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯು ಪ್ರಸ್ತುತಿಪಡಿಸುವಂತಹ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ಹಾಡಿ ತಮ್ಮ ಒಂದು ಅದ್ಭುತವಾದ ಕಂಠದಿಂದ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನ ಪರಿಚಯಿಸಿ ಅವರ ಒಂದು ಅದ್ಭುತವಾದ ಕಂಠದಿಂದ ಅವರ ನೆಚ್ಚಿನ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷವಾಗಿ ಒಬ್ಬರು ಇದ್ದಾರೆ. ಒಬ್ಬರು ಅದ್ಭುತ ಗಾಯಕರಂತಾನೆ ಹೇಳ್ಬೋದು. ಇವರೇ ನಮ್ಮ ಶ್ರೀಮನ್ಮ ಬಳ್ಳಾಳ್. ಇವರು ಹುಟ್ಟಿನಿಂದಲೂ ಅಂಧತ್ವವನ್ನು ಹೊಂದಿರುತ್ತಾರೆ. ಸೊ ಆದರೂ ಗಾಯನದಲ್ಲಿ ಹಲವಾರು ವೇದಿಕೆಯಲ್ಲಿ ಇವರು ದೃಷ್ಟಿಯನ್ನು ಕಳೆದುಕೊಂಡಿದ್ದರೂ ಕೂಡ ಹಲವಾರು ವೇದಿಕೆಯಲ್ಲಿ ಹಲವಾರು ಜನರ ಒಂದು ದೃಷ್ಟಿಗೆ ಪಾತ್ರರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಎಸ್, ಶ್ರೀಮನ್ಮ ಹೇಗಿದ್ದೀರಾ? ಹುಷಾರಿದ್ದೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ. ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ, ಸಾಧಿಸಿದ ರಾಜ್ಯವ ಗಣನಾಥ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ. ಮಂಗಳಮೂರ್ತಿ ಗುರು ರಂಗವಿಠಲನ ಪದ ಭೃಂಗನೆ ಪಾಲಿಸು ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮಂಗಳಮೂರ್ತಿ ಗುರು ರಂಗವಿಠಲನ ಪದ ಭೃಂಗನೆ ಪಾಲಿಸು ಗಣನಾಥ, ಭೃಂಗನೆ ಪಾಲಿಸು ಗಣನಾಥ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ಎಸ್, ಈ ಒಂದು ಹೆಸರು ಒಂದು ತುಂಬಾನೇ ಒಳ್ಳೇದಿದೆ. ನಿಮ್ಮ ಹೆಸರು ಶ್ರೀಮನ್ಮ ಅಂತ. ಈ ಹೆಸರನ್ನು ಯಾರು ಇಟ್ಟಿರೋದು ನಿಮ್ಗೆ? ನಮಗೆ ನನ್ನ ಅಜ್ಜ ಅಜ್ಜಿ ಇಟ್ಟಿದ್ದಾರೆ. Okay. ಅದನ್ನ ನಮ್ಮ
ಸ್ವಾಮೀಜಿಯವರು ಸೂಚಿಸಿದ್ದಾರಂತೆ. ಸ್ವಾಮೀಜಿ ಅವರು ಸೂಚಿಸಿರೋದಕ್ಕೆ ನಿಮ್ಗೆ ಅಜ್ಜ ಅಜ್ಜಿಯವರು ಈ ಒಂದು ಹೆಸರನ್ನೇ ಇಟ್ಟಿರೋದು. ಎಸ್, ಈ ಒಂದು ಶ್ರೀ ಅನ್ನೋದ್ರಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳ್ತಾರೆ. ಸೊ ನಿಜವಾಗ್ಲೂ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇದ್ದೇ ಇದೆ. ಸೊ ಹಾಗಾಗಿ ನಾವು ಈ ಒಂದು ಮಾತನ್ನು ಖಂಡಿತವಾಗಿಯೂ ನಂಬೋದು ಅಲ್ವಾ? ಹೌದು. ಎಸ್, ಓಕೆ. ಈ ಶ್ರೀಮನ್ಮ, ನಿಮ್ಗೆ ಈ ಒಂದು ಸಂಗೀತದಲ್ಲಿ ಆಸಕ್ತಿ, ನಿಮ್ಮ ಒಂದು ಈ ಒಂದು ಸಂಗೀತದ ಪಯಣ, ಇದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆ ಅನ್ನೋದನ್ನು ಗುರುತಿಸಿದವರು ಯಾರು? ಮೊದಲಿಗೆ ನಾನು ನಮ್ಮ ಅಜ್ಜನ ಮನೆಯಲ್ಲಿ ಇರುವಾಗ ನನಗೆ ಅಜ್ಜ ಟೇಪ್ ರೆಕಾರ್ಡಲ್ಲಿ ಹಾಕಿ ಹಾಡುಗಳನ್ನು ಯಕ್ಷಗಾನ ಎಲ್ಲ ಕೇಳಿಸ್ತಾ ಇದ್ರು. ಅದಾದ ಮೇಲೆ ನನಗೆ ಹಾಗೆ ಕೇಳ್ತಾ ಕೇಳ್ತಾ ಹಾಡಬೇಕು, ಇದು ಚಂದ ಉಂಟು, ಹಾಗೆಲ್ಲ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಿಮ್ಗೆ ಅನಿಸಿತ್ತು. ಎಸ್, ನಿಮ್ಮ ಅಜ್ಜ ನಿಮ್ಮ ಈ ಒಂದು ಟ್ಯಾಲೆಂಟ್ ಅನ್ನು ಇಂಪ್ರೂವ್ ಮಾಡಿದಂತ ಹೇಳ್ಬೋದು ತುಂಬಾನೇ ಅಲ್ವಾ? ಸೊ ಅದನ್ನು ನೀವು ಕೇಳ್ತಾ ಕೇಳ್ತಾ ಈ ಒಂದು ಸಂಗೀತದಲ್ಲಿ ಆಸಕ್ತಿ ಬಂತು ನಿಮ್ಗೆ. ಸೊ ನಿಮ್ಗೆ ಈ ಒಂದು ಸಂಗೀತದಲ್ಲಿ ಆಸಕ್ತಿ ಬಂದಾಗ ಮೊದಲನೇದಾಗಿ ನೀವು ನನ್ಗೆ ಸಂಗೀತದಲ್ಲಿ ಹಾಡ್ಬೇಕು ಅನ್ನೋದನ್ನ ಯಾರ ಜೊತೆ ಹೇಳ್ಕೊಂಡ್ರಿ? ಮೊದಲಿಗೆ ನಾನು ಹೀಗೆ ಸುಮ್ಮನೆ ಹಾಡ್ತಾ ಇರುವಾಗ ನನ್ನ ಅಕ್ಕ ಕ್ಲಾಸಿಗೆ ಹೋಗ್ತಾ ಇದ್ಲು. ಆವಾಗ ಒಂದ್ಸಲ ಸುಮ್ಮನೆ ನನ್ನನ್ನು ಕೂಡ ಒಂದ್ಸಲ ಕರ್ಕೊಂಡು ಹೋಗಿದ್ರು. ಸಂಗೀತ ಹಾಡ್ತಾರೆ ಅಕ್ಕ ಕೂಡ? ಈಗ ಹಾಡಲ್ಲ, ಮೊದ್ಲು ಹಾಡ್ತಿದ್ಲು. ಅವ್ರ ಜೊತೆ ನನ್ನನ್ನು ಕರ್ಕೊಂಡು ಹೋದ್ರು. ಆವಾಗ ಅಲ್ಲಿ ಗಾನಸಿರಿ ಕಿರಣ್ ಕುಮಾರ್ ಸರ್ ಅಂತ ಇದ್ರು ಕಲಿಸ್ಲಿಕ್ಕೆ. ಅವರು ನನಗೆ ಕೂಡ ಸುಮ್ಮನೆ ಅವರೊಟ್ಟಿಗೆ ಕೂರಿಸ್ಕೊಂಡು ನನಗೆ ಸಹ ಹಾಡ್ಲಿಕ್ಕೆ ಇದು ಕಲಿಸ್ತಾ ಇದ್ರು. ಹಾಗಾಗಿ ಅವರಿಂದಾಗಿ ನಾನು ಹಾಡು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಎಸ್, ಮೊದಲನೇ ವೇದಿಕೆ, ನೀವೀಗ ಒಂದು ಮೊದಲನೇ ವೇದಿಕೆಗೆ ಹಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಸೊ ಆಗ ಆದಂತಹ ನಿಮ್ಗೆ ಒಂದು ಯಾವ ರೀತಿ ಅನುಭವ ಇತ್ತು ಅಲ್ಲಿ ಆ ವೇದಿಕೆಗೆ ಹೋಗುವಾಗ? ಮೊದಲನೇ ವೇದಿಕೆ ನನಗೆ ಅಂದ್ರೆ ಕಾಸರಗೋಡಿನಲ್ಲಿ ಸಿಕ್ಕಿತು. ನಮ್ಮ ಚಿದಾನಂದ ಕಾಮತ್ ಸರ್ ಕಾಸರಗೋಡು ಅಂತ ಇದ್ರು, ಬಾರಿಸು ಕನ್ನಡ ಡಿಂಡಿಮ ಅಂತ ಟೀಮ್ ಅಲ್ಲಿ. ಅವರು ನನ್ನನ್ನ ಒಂದ್ಸಲಿ ಅದೇ ಪ್ರೋಗ್ರಾಮ್ ಅಲ್ಲಿ ಸಿಕ್ಕಿದ್ರು. ನನ್ನ ಅಕ್ಕನ ಸರ್ ಇದ್ರು ಕಿರಣ್ ಕುಮಾರ್ ಸರ್, ಅವರೊಟ್ಟಿಗೆ ಪ್ರೋಗ್ರಾಮ್ ಅಲ್ಲಿ ಹೋಗುವಾಗ ಸಿಕ್ಕಿದ್ರು. ಅವರು ಹೇಳಿದ್ರು, ಈ ಹುಡುಗ ನನಗೆ ಬೇಕು, ನಾನು ಇವನ್ನ ಕರ್ಕೊಂಡು ಹೋಗ್ತೇನೆ, ನಾನು ಹಾಡಿಸ್ತೇನೆ ಅಂತ ಹೇಳಿದ್ರು. ಆಮೇಲೆ ಅವರ ಒತ್ತಾಯಕ್ಕೆ ನಾನು ಒಂದ್ಸಲ ಕಾಸರಗೋಡಿಗೆ ಹೋದೆ. ಅಲ್ಲಿ ನಾನು ಯಾರು ಕಲಿಸದೆ ನಾನೇ ಸ್ವತಃ ಕಲ್ತು ನಾನೇ ಹೇಳಿಕೊಂಡು ನಾನಾಗೆ ಕೇಳಿ ಕಲ್ತದ್ದು ಒಂದು ಹಾಡಿತ್ತು. ಅದು ಗಿಳಿಯು ಪಂಜರದೊಳಿಲ್ಲ ಅಂತ ಹಾಡಿತ್ತು. ಅದನ್ನ ನಾನಾಗೆ ಕೇಳಿ ಕಲ್ತು ನಾನೇ ಫಸ್ಟ್ ಹಾಡಿದ್ದು ಹಾಡು ಅಲ್ಲಿ ಕಾಸರಗೋಡಿನಲ್ಲಿ ಅದೇ ಒಂದು ಮೊದಲ ಹಾಡು. ಓ, ವೆರಿ ನೈಸ್. ಸೊ ನಿಮ್ಗೆ ಆ ಸರ್ ನಿಮ್ಮನ್ನು ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿರೋದ್ರಿಂದ ನಿಮ್ಗೆ ಇನ್ನೂ ಹಾಡ್ಬೇಕು ಅನ್ನುವಂತಹ ಕುತೂಹಲ ಜಾಸ್ತಿ ಆಯ್ತು ಹೇಳ್ಬೋದು. ಅದೇ ಹೇಳ್ತಾರಲ್ಲ, ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ಗುರುತಿಸಿದ್ರು ಕೂಡ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಯಾರಾದ್ರೂ ನಮ್ಗೆ ಬೇಕು ಅನ್ನೋದು ನಿಜ. ಸೊ ಹೀಗೆ ನಿಮ್ಗೆ ಅವ್ರು ಸಿಕ್ಕಿದ್ರು, ಅವರಿಂದಾಗಿ ನೀವು ಇಷ್ಟು ಇಂಪ್ರೂವ್ಮೆಂಟ್ ಆದ್ರಿ ಅಲ್ವಾ? ಸಪೋರ್ಟ್ ಮನೆಯವರದ್ದು ಬೇಕೇ ಬೇಕು, ಅದರೊಟ್ಟಿಗೆ ಯಾರಾದ್ರೂ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುವವರು ಬೇಕಲ್ವಾ? ಎಸ್, ಇನ್ನಷ್ಟು ಹಾಡುಗಳನ್ನು ಹಾಡಿ, ಅದ್ಭುತ ಹಾಡುಗಳನ್ನು ಹಾಡಿ ಇನ್ನಷ್ಟು ಹೆಸರು ಗಳಿಸಿ ಅನ್ನೋದು ನಾವು ಹೇಳ್ತೇವೆ ನಿಮ್ಗೆ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡಿದ್ದು ಸುಳ್ಳು, ಕಾಣದ್ದು ಸುಳ್ಳು, ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ. ದಿಕ್ಕಿಲ್ಲ, ದೆಸೆಯಿಲ್ಲ, ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ.
ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ತಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ ಮನುಷ್ಯನ ಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ ವಿಧಿಯಾಟ ಹುಡುಗಾಟ ಹೆತ್ತವರದಿಯಲ್ಲಿ ಬೆಂಕಿಯ ಊಟ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಅರ್ಥವಿಲ್ಲದಿರುವ ಲೋಕ ನಮ್ಮದು, ಇಲ್ಲಿ ಸ್ವಾರ್ಥ ಒಂದೇ ಬಡವನ ಆಳುವಂಥದು. ಎಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟದು, ಬಂದ ಹಾಗೆ ಪಡೆಯೋದೇ ಆ ದೇವರು ಕೊಟ್ಟಿದ್ದು ನಂಬಿಕೆಯೇ. ಓಕೆ, ಹಾಗೇನೆ ಈ ಒಂದು ಸಂಗೀತ ಅಂದ ತಕ್ಷಣ ನೀವೀಗ ವೇದಿಕೆಗೆ ಹೋಗ್ತೀರಾ, ಹಾಡ್ತೀರಾ, ಎಲ್ಲರೂ ಲಿರಿಕ್ಸ್ಗಳನ್ನು ಮೊಬೈಲಿಂದ ಇರ್ಬೋದು ಅಥವಾ ಪುಸ್ತಕದಲ್ಲಿ ಇರ್ಬೋದು ನೋಡಿ ಹಾಡುವಂತಹ ಕ್ರಮ ಇರ್ತದೆ. ಸೊ ನೀವು ಈ ಒಂದು ಲಿರಿಕ್ಸ್ ಅನ್ನು ಯಾವ ರೀತಿ ಒಂದು ಮನಸ್ಸಲ್ಲಿ ಇಟ್ಕೊಳ್ತೀರಾ, ಯಾವ ರೀತಿ ಕಲಿತೀರಾ? ಕೇಳಿ ಕೇಳಿಯ ಕಲಿಯೋದಾ? ನಾನು ಫಸ್ಟಿಗೆ ಕೇಳಿ ಆ ಹಾಡನ್ನು ಫಸ್ಟಿಗೆ ಬೈ ಹಾರ್ಟ್ ಮಾಡಿಕೊಳ್ತೇನೆ. ಅದಕ್ಕಿಂತ ಮುಂಚೆ ನಾನು ನನ್ನ ಲಿಪಿಯಲ್ಲಿ ಬ್ರೈಲ್ ಲಿಪಿಯಲ್ಲಿ ಬರ್ಕೊಳ್ತೇನೆ. ಬರ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಬೈ ಹಾರ್ಟ್ ಮಾಡಿ ಕಲಿತೇನೆ ಹಾಡು. ಓಕೆ, ನೀವು ಆ ಲಿಪಿ ಅಂತ ಹೇಳಿದ್ರಿ ಒಂದು ನಿಮ್ಮದಿದ್ರದ್ದು. ಸೊ ಅದನ್ನೆಲ್ಲ ಎಲ್ಲಿ ಕಲ್ತಿರೋದು ನೀವು? ಅದಕ್ಕೆ ಅಂತ ಏನಾದ್ರೂ ಸ್ಕೂಲ್ ಇತ್ತಾ, ಹೇಗೆ? ಅದನ್ನು ಮಂಗಳೂರಲ್ಲಿ ನನಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಬ್ಲೈಂಡ್ ಸ್ಕೂಲ್ ಅಂತ ಇರುತ್ತೆ, ಓರ್ವ ಸ್ಟೋರ್ ಅಲ್ಲಿ ಉಂಟು. ಅಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ವರೆಗೆ ಅಲ್ಲಿ ಹೋಗಿ ಅದನ್ನು ಕಲ್ತಿದ್ದು. ಓಕೆ, ಇವಾಗ ನೀವು PUC ಮಾಡ್ತಾ ಇದ್ದೀರಾ? ಎಲ್ಲಿ ಮಾಡ್ತಾ ಇರೋದು PUC ನೀವು? ಕಾರ್ಕಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳ, ಇದರಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ನೀವು ಈ ಒಂದು ಸಂಗೀತದಲ್ಲಿ ಇಷ್ಟು ಆಸಕ್ತಿ ತೋರಿಸ್ತೀರಾ, ಸ್ಕೂಲ್ಗಳಲ್ಲೆಲ್ಲ ಕಾಂಪಿಟೇಷನ್ ಇರುವಾಗ ಕೂಡ ಭಾಗವಹಿಸ್ತೇನೆ. ನಿಮ್ಗೆ ಈ ಒಂದು ಕಾಲೇಜಿನಲ್ಲಿ ಇರ್ಬೋದು, ನಿಮ್ಮದು ಅಧ್ಯಾಪಕರು ಇರ್ಬೋದು, ನಿಮ್ಮ ಟೀಚರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ? ನನ್ನ ಕಾಲೇಜಲ್ಲಿ ಕೂಡ ಹಾಗೆ ಯಾವುದೇ ಒಂದು ಸಾಂಸ್ಕೃತಿಕ ಇದು ಕಾರ್ಯಕ್ರಮ ಇದ್ರೂ ಸಹ ನನ್ನನ್ನು ಕರೀತಾರೆ, ಪ್ರೇಯರ್ ಹಾಡಿಸ್ತಾರೆ. ಮತ್ತೆ ಏನಾದರೂ ಒಂದು ಸ್ಪರ್ಧೆ, ಅದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಸ್ಪರ್ಧೆಗಳನ್ನಿಟ್ರೆ ಅದರಲ್ಲಿ ಸಹ ಹಾಡಲಿಕ್ಕೆ ಹೆಸರು ಕೊಡಲಿಕ್ಕೆ ಹೇಳ್ತಾರೆ. ಮತ್ತೆ ನನ್ನ ಕಾಲೇಜಿನ ಇದು ಕ್ಲಾಸ್ಮೇಟ್ಸ್ ಕೂಡ ಹಾಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಎಂತಾದರೂ ಒಂದು ಕಾಂಪಿಟೇಷನ್ ಇದ್ರೆ ಹಾಡು ಹಾಡು ಮನ್ಮ ಹಾಡು ಅಂತ ನಂಗೆ ಪ್ರೋತ್ಸಾಹ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಅಲ್ವಾ? ಸೊ ನೀವು ಮನೆಯಲ್ಲಿರುವಾಗ ಈ ಒಂದು ಎಜುಕೇಶನ್ ಇದ್ದಿರ್ಬೋದು, ಏನಾದ್ರೂ ಓದುವುದು ಎಲ್ಲ ಯಾವ ರೀತಿ ಒಂದು ಇದು ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ ಮನೆಯಲ್ಲಿ? ಯಾವ ರೀತಿ ಓದ್ತೀರಾ? ನಿಮ್ಗೆ ಯಾರಾದ್ರೂ ಮನೆಯಲ್ಲಿ ಸಹಾಯ ತಗೊಳ್ತೀರಾ ಅಥವಾ ನೀವು ಒಬ್ಬರೇ ಕೂತ್ಕೊಂಡು ಓದ್ಲಿಕ್ಕೆ ಆಗುತ್ತಾ, ಸಾಧ್ಯ ಇದೆಯಾ? ಇಲ್ಲ, ನಾನು ಅದೇ 10ನೇ ಕ್ಲಾಸ್ ತನಕ ಮಂಗಳೂರಲ್ಲಿ ಬ್ರೈಲ್ ಲಿಪಿ ಕಲ್ತಿದ್ದೇನಲ್ಲ, ಅದನ್ನ ಇಲ್ಲಿ ಈಗ ಇದು ನಾರ್ಮಲ್ ಕಾಲೇಜ್, ಇಲ್ಲಿ ಪಾಠ ಹೇಳಿಕೊಡ್ತಾರೆ. ನಾನು ಅವರು ಹೇಳಿದ್ದ ಯಾವ ಪಾಠ ನೋಟ್ಸ್ ಅದನ್ನೆಲ್ಲ ಮನೆಯಲ್ಲಿ ಬಂದು ನನ್ನಲ್ಲಿ ಬ್ರೈಲ್ ಲಿಪಿಯಲ್ಲಿ ಅಮ್ಮನಿಂದ ಬರೆಸಿಕೊಳ್ತೇನೆ. ಓಕೆ ಓಕೆ,
ಮತ್ತೆ ನೀವು ಅದನ್ನು ಸ್ಟಡಿ ಹಾ ಮಾಡ್ತೀರಾ? ಹೌದು ಮ್ಯಾಮ್. ಸ್ಕೂಲಲ್ಲೂ ಕೂಡ ಉತ್ತಮ ಅಂಕಗಳನ್ನು ಪಡಿತೀರಾ ಅಂತ ಕೇಳ್ಪಟ್ಟೆ. ಹೌದು ಮ್ಯಾಮ್. ಇನ್ನಷ್ಟು ಒಳ್ಳೇದಾಗ್ಲಿ ನಿಮ್ಗೆ. ಈ ಸ್ಕೂಲ್ ಇದ್ದು ಎಜುಕೇಶನ್ ಅಲ್ಲಿ ಇರ್ಬೋದು ಅಥವಾ ಈ ಸಂಗೀತದಲ್ಲಿ ಇರ್ಬೋದು, ಇನ್ನಷ್ಟು ಹೆಸರು ಗಳಿಸಿ ನೀವು. Thank you, Yes, ಹಾಗೇನೆ ಈ ಒಂದು ವೇದಿಕೆಗೆ ಹೋದಾಗ ಈ ಒಂದು ಆಡಿಯನ್ಸ್ ಇದ್ದು ಎಲ್ಲರೂ ಆಡಿಯನ್ಸ್ ಅನ್ನು ನೋಡಿ ಹಾಡ್ತಾರೆ. ಸೊ ನಿಮ್ಗೆ ಆ ಒಂದು ಅದೃಷ್ಟ ದೇವರು ಕಿತ್ಕೊಂಡ್ ಬಿಟ್ಟಿದ್ದಾನೆ. ಸೊ ಅಂತದ್ರಲ್ಲಿ ಅವರ ಒಂದು ಏನು ವಾಯ್ಸ್ ನಿಮ್ಗೆ ಒಂದು ಸಪೋರ್ಟ್ ಅಂತ ಹೇಳ್ಬೋದು. ಸೊ ಹೇಗೆ ನಿಮ್ಗೆ ಆ ಒಂದು ಸಪೋರ್ಟಿವ್ ಅಂತ ತಕೊಳ್ತೀರಾ? ಹೇಗೆ ನಿಮ್ಗೆ ಅನ್ಸುತ್ತೆ ಎಲ್ಲ ಆಡಿಯನ್ಸ್ ಇದ್ದು ಕೂಗಾಟ ಇರ್ಬೋದು? ಅವತ್ತಾದ್ರೂ ಯಾರಾದ್ರೂ ಒನ್ಸ್ ಮೋರ್ ಅಂದಿದ್ದು ಏನಾದ್ರೂ ನೆನ್ಪಿದ್ಯಾ? ಹೌದು ಮ್ಯಾಮ್. ನಾನು ಅವತ್ತು ಬೆಂಗಳೂರಲ್ಲಿ ಹೋಗಿದ್ದೆ. ಬೆಂಗಳೂರಲ್ಲಿ ಒಂದು ಇದಿತ್ತು, ಡಿಸೇಬಿಲಿಟಿ ಅವರದ್ದು ವರ್ಲ್ಡ್ ಡಿಸೇಬಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಎಲ್ಲ ನಮ್ಮ ಅಣ್ಣವರು ಅಂದರೆ ಅವರಿಗೆಲ್ಲ ಇಷ್ಟ ಅಲ್ಲ. ಆ ಕಡೆ ನಾನು ಹೋಗಿ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಅಂತ ಹಾಡಾಡಿದ್ದೆ. ಅದ ಹೇಳಿ ಅವರಿಗೆ ಭಾರಿ ಖುಷಿ ಆಯಿತು. ಭಾರಿ ಜೋರು ಚಪ್ಪಾಳೆ ತಟ್ಟಿದ್ರು, ವಿಜಿಲ್ ಹೊಡೆದ್ರು, ಭಾರಿ ಚಂದ. ಇದು ಅವರಿಗೆ ಭಾರಿ ಅಷ್ಟು ಖುಷಿ ಆಯಿತು. ಡ್ಯಾನ್ಸ್ ಮಾಡಿದ್ರು. ಮತ್ತೆ ಅವರಲ್ಲಿ ಮತ್ತೊಮ್ಮೆ ಹೇಳಿ ಒನ್ಸ್ ಮೋರ್ ಅಂತ ಹೇಳಿ ಕಿರ್ಚಿದ್ರು. ಗಿಳಿಯು ಪಂಜರದೊಳ್ಳಿಲ್ಲ ರಾಮ ರಾಮ, ಗಿಳಿಯು ಪಂಜರದೊಳ್ಳಿಲ್ಲ ರಾಮ ರಾಮ, ಬಾರಿದೆ ಪಂಜರವಾಯಿತಯ್ಯ ರಾಮ ರಾಮ, ಬಾರಿದೆ ಪಂಜರವಾಯಿತಯ್ಯ ರಾಮ ರಾಮ, ಗಿಳಿಯು ಪಂಜರದೊಳ್ಳಿಲ್ಲ ರಾಮ ರಾಮ, ಗಿಳಿಯು ಅಕ್ಕ ಕೇಳೆ ಎನ್ನ ಮಾತು, ಚಿಕ್ಕದೊಂದು ಗಿಳಿಯ ಸಾಕಿ. ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಯ್ಯೋ. ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಯ್ಯೋ. ರಾಮ ರಾಮ, ಗಿಳಿಯು ಪಂಜರದೊಳ್ಳಿಲ್ಲ. ಒಂಬತ್ತು ಬಾಗಿಲ ಮನೆಯಲ್ಲಿ ತುಂಬಿದ ಸಂದಣೀರಲು, ಕಂಬ ಮುರಿದು ಡಿಂಬ ಬಿತ್ತು ಅಂಬರಕ್ಕೆ ಹಾರಿತಯ್ಯೋ. ಕಂಬ ಮುರಿದು ಡಿಂಬ ಬಿತ್ತು ಅಂಬರಕ್ಕೆ ಹಾರಿತಯ್ಯೋ. ರಾಮ ರಾಮ, ಗಿಳಿಯು ಪಂಜರದೊಳ್ಳಿಲ್ಲ ರಾಮ ರಾಮ. ಎಸ್ ವೀಕ್ಷಕರೇ, ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಒಬ್ಬರ ಅದ್ಭುತ ಗಾಯಕರಾಗಿರುವಂತಹ ಶ್ರೀಮನ್ಮ ಬಳ್ಳಾಲಿ ಇವರ ಜೊತೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು
ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. तेरे मेरे बीच में, तेरे मेरे बीच में कैसा है ये बंधन अनजाना, कैसा है ये बंधन अनजाना. मैंने नहीं जाना, तूने नहीं जाना, मैंने नहीं जाना, तूने नहीं जाना. तेरे मेरे बीच में कैसा है ये बंधन अनजाना, कैसा है ये बंधन. एक डोर खींचे दूजा दौड़ा चलाए, एक डोर खींचे दूजा दौड़ा चलाए. कच्चे धागे में बंधा चलाए, ऐसे जैसे कोई हो, ऐसे जैसे कोई दीवाना. मैंने नहीं जाना, तूने नहीं जाना, मैंने नहीं जाना, तूने नहीं जाना. तेरे मेरे बीच में कैसा है ये बंधन अनजाना, मैंने नहीं जाना. नींद ना आए मुझे, चैन ना आए, नींद ना आए मुझे, चैन ना आए. लाख जतन करूं रोका न जाए, सपनों में तेरा हो, सपनों में तेरा आना जाना. मैंने नहीं जाना, तूने नहीं जाना, मैंने नहीं जाना, तूने नहीं जाना. तेरे मेरे बीच में कैसा है ये बंधन अनजाना, मैंने नहीं जाना, तूने नहीं जाना, मैंने नहीं जाना, तूने नहीं जाना. ಅದೇ ಈ ಒಂದು ನೀವು ಕಾರ್ಯಕ್ರಮಕ್ಕೆಲ್ಲ ಹೋಗ್ತೀರಾ, ತುಂಬಾ ಕಡೆ ದೂರದ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೀರಾ, ಕಾಸರಗೋಡು ಆಚೆಲ್ಲ ಹೋಗಿದ್ದೇನೆ ಹೇಳಿದ್ರಿ ನೀವು. ಸೊ ಇಂತಹ ಒಂದು ಸಂದರ್ಭದಲ್ಲಿ ನೀವು ಒಬ್ರೇ ಹೋಗೋದಕ್ಕೆ ಸಾಧ್ಯವಿಲ್ಲ. ಸೊ ಅಂತಹದ್ರಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಜೊತೆಯಾಗಿ ಬರುವವರು ಯಾರು ನಿಮ್ಮಲ್ಲಿ? ನನ್ನ ಜೊತೆ ಅಮ್ಮ ಬರ್ತಾರೆ. ಅಲ್ಲ, ಪ್ರತಿಯೊಂದು ಕಡೆಗೆ ನಿಮ್ಮ ಜೊತೆ ಅಮ್ಮ ಬರ್ತಾರೆ. ಹೌದು ಮ್ಯಾಮ್. ಎಸ್, ಮನೆಯಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮಗೆ. ಒಂದು
ಎಸ್, ತುಂಬ ಖುಷಿ ಆಯಿತು. ಯಾಕೆಂದರೆ ನಿಮಗೆ ಆ ಸಪೋರ್ಟಿವ್ ಸಿಗ್ತಾ ಇದೆ ಅಲ್ಲ, ನಿಜವಾಗ್ಲೂ ಗ್ರೇಟ್ ನೀವು. ಎಷ್ಟೋ ಜನರಿಗೆ ಒಂದು ದೃಷ್ಟಿ ಇದ್ದು ಕೂಡ ಹಾಡುವ ಒಂದು ಅವಕಾಶ ಸಿಕ್ಕಿದ್ರು ಕೂಡ ಹಾಡ್ಲಿಕ್ಕಾದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಬಿಟ್ಟು ಬಿಡ್ತಾರೆ, ಅದಕ್ಕೆ ಇಂಪ್ರೂವ್ ಮಾಡ್ತಾ ಹೋಗಲ್ಲ. ಇದು ಅಂಥದ್ರಲ್ಲಿ ಇಂತಹ ಒಂದು ಸಂಗೀತವನ್ನು ಇಷ್ಟೊಂದು ಇಷ್ಟಪಟ್ಟು ನೀವು ಇಷ್ಟೊಂದು ವೇದಿಕೆಗಳಲ್ಲಿ ಹಾಡಿ ಎಷ್ಟೋ ಜನರ ಮನಸ್ಸನ್ನು ಗೆದ್ದಿರೋದು ತುಂಬಾ ಖುಷಿ ಅನಿಸುತ್ತೆ. ಎಸ್, ಹಾಗೇನೆ ಒಂದು ಯಾವುದಾದ್ರೂ ಕಾಂಪಿಟೇಷನ್ ಅಲ್ಲಿ ಅಥವಾ ಎಲ್ಲಿಯಾದ್ರೂ ಹೋದಲ್ಲಿ ನಿಮ್ಗೆ ಅವಾರ್ಡ್ ಸಿಕ್ಕಿರೋದು ಏನಾದ್ರೂ ಇದೆಯಾ? ನನಗೆ ಯಾವ ಪ್ರೋಗ್ರಾಮ್ ಅಲ್ಲಿ ಹೋದ್ರು ಸಹ ಇದು ಸ್ಮರಣಿಕೆ ಕೊಡ್ತಾರೆ. ಆಮೇಲೆ ಮತ್ತೆ ಇದು ಪ್ರಶಸ್ತಿಗಳು ಬಂದಿದೆ, ಮತ್ತೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಯಾವ್ದ್ರಲ್ಲಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ? ಅಂದ್ರೆ ಮಂಗಳೂರಲ್ಲಿ ಅದೇ ಚಿದಾನಂದ ಕಾಮತ್ ಸರ್ ಅಂತ ಹೇಳಿದ್ರಲ್ಲ, ಹಾಗೆ ಡಿಂಡಿಮದಲ್ಲಿ ಪ್ರೋಗ್ರಾಮ್ ಹೋಗ್ತಿದ್ದೆ, ಅವರಿಂದಾಗಿ ನನಗೆ ಹಾಡಿನಲ್ಲಿ ರಾಜ್ಯ ಪ್ರಶಸ್ತಿ ಬಂದಿದೆ ಮಂಗಳೂರಲ್ಲಿ. ಎಸ್, ವೆರಿ ನೈಸ್. ಈಗ ಅದೇ ರೀತಿ ನಾನು ಕೇಳಿದೆ, ಹಲವಾರು ವೇದಿಕೆಗಳಲ್ಲಿ ಹಲವಾರು ಒಂದು ಜನರಿಂದ ಹಲವಾರು ಒಂದು ಅದ್ಭುತವಾದಂತಹ ನಿಮ್ಮ ಹಾಡನ್ನು ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದು ನೀವು ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ದೀರ ಅಂತ ಕೇಳ್ಪಟ್ಟೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಆ ಸನ್ಮಾನ ಮಾಡುವ ಸಮಯ ನಿಮ್ಗೆ ಯಾವ ರೀತಿ ಒಂದು ಖುಷಿ ಅನ್ಸುತ್ತೆ? ಇದಕ್ಕೆಲ್ಲ ಕಾರಣ ಯಾರು? ಅಂದ್ರೆ ನಿಮ್ಮ ಒಂದು ಸ್ವಂತಿಕೆಯ ಅಥವಾ ನಿಮ್ಗೆ ಸಪೋರ್ಟ್ ಮಾಡಿರೋರ, ಹೇಗೆ ಅಂತ ಅನಿಸುತ್ತೆ ನಿಮ್ಗೆ? ಖುಷಿ ಆಗುತ್ತೆ ಮ್ಯಾಮ್, ಎಲ್ಲ ಕಡೆ ಸನ್ಮಾನ ಎಲ್ಲ ಮಾಡಿದ್ದಾರೆ, ಖುಷಿ ಆಗುತ್ತೆ. ಅಂದ್ರೆ ನನ್ನ ಒಂದು ಪ್ರತಿಭೆ ಗುರುತಿಸ್ಲಿಕ್ಕೆ ಆಗಿದೆ, ನನ್ನ ಒಂದು ಹಾಡು ಎಲ್ಲರಿಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಖುಷಿ ಇರುವುದ್ರಲ್ಲಿ ನಿಮ್ಗೆ ಒಂದು ಅಂಧತ್ವ ಇದೆ ಅನ್ನೋದನ್ನೇ ಮರಿತೀರಿ ಅಲ್ವಾ ನಿಜವಾಗ್ಲು? ಯಾಕಂದ್ರೆ ಕಣ್ಣಿದ್ದವರು ಕೂಡ ಇಷ್ಟು ಖುಷಿ ಪಡುವುದು ಸಾಧ್ಯ ಇಲ್ಲ. ಸೊ ಅಂತಹ ಖುಷಿಯ ದೇವರು ನಿಮ್ಗೆ ಕೊಟ್ಟಿದ್ದಾರೆ ಅಲ್ವಾ? ಎಸ್, ವೆರಿ ನೈಸ್. ಹಾಗೇನೆ ಈ ಒಂದು ಗಾಯಕರಿಗೆ ಇರ್ಬೋದು, ಕಲಾವಿದರಿಗೆ ಇರ್ಬೋದು, ನೀವೊಂದು ನಿಮ್ಮ ಸೈಡಿಂದ ಏನಾದರೂ ಹೇಳ್ಬೇಕಂತ ಇದ್ರೆ ಏನ್ ಹೇಳ್ತೀರಾ? ಅವಕಾಶ ಅನ್ನೋದು ಇಂತಹ ಒಂದು ಗಾಯಕರಿಗೆ ಎಷ್ಟು ಅಗತ್ಯ, ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಅಂದ್ರೆ ಎಲ್ಲರೂ ಕೂಡ ಯಾವುದಾದ್ರೂ ಒಂದು ಕಲೆಯಲ್ಲಿ ಮುಂದೆ ಇರ್ತಾರೆ, ಆದರೆ ಅದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರಿಗೆ ಎಂತ ಮಾಡಬೇಕಂದ್ರೆ ಸ್ಕೂಲ್ಸ್ ಅಲ್ಲಿ ಎಲ್ಲ ಕಾಂಪಿಟಿಷನ್ಗಳನ್ನು ಇಟ್ಟರೆ ಅವರು ಅದರಲ್ಲಿ ಭಾಗವಹಿಸಿ ಅವರ ಒಂದು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಕಲೆಯನ್ನು ಗುರುತಿಸಲಿಕ್ಕೆ ಅಲ್ಲಿ ಶುರುವಾದರೆ ಮತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಕಾಂಪಿಟಿಷನ್ ಅಲ್ಲಿ ಬಹುಮಾನಗಳನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಎಸ್, ವೆರಿ ನೈಸ್. ನೀವೀಗ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಹಲವಾರು ಒಂದು ಸ್ಪರ್ಧೆಗಳಲ್ಲಿ ಪ್ರತಿಯೊಂದು ಸ್ಪರ್ಧೆಯಲ್ಲಿ ಕೂಡ ಪ್ರೈಸ್ ತಗೊಂಡು ಬಂದಿದ್ದೀರಾ ವಿಜೇತರಾಗಿ. ಸೊ ನಿಮ್ಮ ಪ್ರಕಾರ ಈಗ ಸೋತು ಬಂದಿರೋರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಸಲ ಎರಡು ಸಾರಿ ಸೋಲುವುದು ಹಾಗೆ ಇದ್ದೇ ಇದೆ ಮ್ಯಾಮ್. ಫಸ್ಟಿಗೆ ನಾವು ಹಾಡುವಾಗ ಕೆಲವೊಂದು ತಪ್ಪು ಆಗ್ಬೋದು, ಆದರೆ ಸಹ ನಾವು ಅದನ್ನು ಒಂದು ಕ್ಷಣ ಬೇಸರ ಆದರೆ ಮತ್ತೆ ಅದನ್ನು ಬಿಟ್ಟು ಬಿಡಬೇಕು. ಮತ್ತೆ ಇನ್ನೂ ಸಹ ಜಾಸ್ತಿ ನಾವು ಅದೇ ಹಾಡನ್ನು ಕಲಿತು ಮತ್ತೊಮ್ಮೆ ಹಾಡಲಿಕ್ಕೆ ಟ್ರೈ ಮಾಡಬೇಕು. ಬೇರೆ ಹಾಡುಗಳನ್ನು ಹೋಗಿ ಕಲಿತು ಟ್ರೈ ಮಾಡಬೇಕು. ಆವಾಗ ಒಂದಲ್ಲ ಒಂದು ದಿವಸ ಯಾವುದೋ ಒಂದು ಹಾಡಲ್ಲಿ ಹೆಸರು ಬಂದೇ ಬರುತ್ತೆ. ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ.
ನೆರಳಿಳಿದ ಹಾದಿಯಲ್ಲಿ ಬಂಡಿಯು ಕುಲುಕದೆ ಸಾಗಲಿ, ಬಂದಳದ ಊರಿಂದ ದಾರಿಯ ದೀಪ ತೂಗಲಿ. ನೆರಳಿಳಿದ ಹಾದಿಯಲ್ಲಿ ಬಂಡಿಯು ಕುಲುಕದೆ ಸಾಗಲಿ, ಬಂದಳದ ಊರಿಂದ ದಾರಿಯ ದೀಪ ತೂಗಲಿ. ಆ ಬೆಳಕು ತೋರಿರಲಿ ನಿನ್ನ ಕಣ್ಣ ಹರಳು, ನಮ್ಮೊಡನೆ ಈ ಹೊತ್ತು ಜಗವೆಲ್ಲ ಸಾಗಿರಲು. ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ, ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ. ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ, ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ. ಆ ಹಾಡಿಗೊಂದು ಆಸೆ ಹೊಂಗನ್ನ ಸತ್ತರಿಸಲು, ಈ ತೆಕ್ಕೆಗೊಂದೆ ತವಕ ನಿನ್ನ ನಾವರಿಸಲು. ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ, ಬಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಇರುಳಿರುವ ದಾರಿಯಲ್ಲಿ ಬಂಡಿಯು ಕುಲುಕದೆ ಸಾಗಲಿ, ಬಂದಳದ ಸೂರಿಂದ ದಾರಿಯ ದೀಪ ತೂಗಲಿ. ಇರುಳಿರುವ ದಾರಿಯಲ್ಲಿ ಬಂಡಿಯು ಕುಲುಕದೆ ಸಾಗಲಿ, ಬಂದಳದ ಸೂರಿಂದ ದಾರಿಯ ದೀಪ ತೂಗಲಿ. ಆ ಬೆಳಕು ತೋರಿರಲಿ ನಿನ್ನ ಕಣ್ಣ ಹರಳು, ನಮ್ಮೊಡನೆ ಈ ಹೊತ್ತು ಜಗವೆಲ್ಲ ಸಾಗಿರಲು. ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಎಸ್ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದಾದಂತಹ ವಿರಾಮ ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನಮ್ಮ ಗಾಯಕರಾಗಿರುವಂತಹ ಶ್ರೀಮಣ್ಣ ಬಳ್ಳಾಲ್ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ.
ಶಿವ ಶಂಭೋ ಸ್ವಯಂಭೂ ಭೋ ಶಂಭೋ ಶಿವ ಶಂಭೋ ಸ್ವಯಂಭೂ ಭೂ ಶಂಭೋ ಶಿವ ಶಂಭೋ ಸ್ವಯಂಭೂ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚ ರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚ ರಹಿತ ನಿಜ ಗುಣ ನಿಹಿತ ನಿತ್ಯಾನಂದ ನಂದ ನಿಜ ಗುಣ ನಿಹಿತ ನಿತ್ಯಾನಂದ ನಂದ ಆನಂದ ಅತಿಶಯ ಅಕ್ಷಯ ಲಿಂಗ ಆನಂದ ಅತಿಶಯ ಅಕ್ಷಯ ಲಿಂಗ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ 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 ಧಿಮಿ ಕಿಟ ತರಿ ಕಿಟ ಕಿಟ ತೋಂ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ 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 ಧಿಮಿ ಕಿಟ ತರಿ ಕಿಟ ಕಿಟ ತೋಂ ಮತಂಗ ಮುನಿವರ ವಂದಿತ ಈಶಾ ಸರ್ವದಿಗಂಬರ ವೇಷ್ಟಿತ ವೇಷ ಮತಂಗ ಮುನಿವರ ವಂದಿತ ಈಶಾ ಸರ್ವದಿಗಂಬರ ವೇಷಿತ ವೇಷ ನಿತ್ಯ ನಿರಂಜನ ನಿತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಖಂಡಿತ ಅದ್ಭುತವಾದಂತಹ ಮಾತು. ಯಾಕೆಂದ್ರೆ ಎಲ್ಲರೂ ಕೂಡ ಒಂದು ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಗೆಲುವು ಸೋಲು ಅನ್ನೋದು ಹೇಳಲಿಕ್ಕಾಗೋದಿಲ್ಲ ಹೇಗೆ ಅಂತ ಹೇಳಿ. ಸೊ ಅಂತದ್ರಲ್ಲಿ ನಾವು ಹೋಗುವಾಗಲೇ ಒಂದು ಡಿಸೈಡ್ ಮಾಡಿ ಹೋಗ್ಬೇಕು. ನಾನಿವತ್ತು ಗೆಲ್ತೇನೋ ಸೋಲ್ತೇನೋ ಅನ್ನೋದು ಗೊತ್ತಿರೋದಿಲ್ಲ. ಸೊ ನಾನು ಮಾಡುವ ಪರ್ಫಾರ್ಮೆನ್ಸ್ ನಾನು ಆಡಿಯನ್ಸಿಗೆ ಒಂದು ಖುಷಿ ತರ್ತೇನೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಹೊರಡ್ಬೇಕಲ್ವಾ. ಎಸ್, ವೆರಿ ನೈಸ್. ತುಂಬಾ ಕಡೆ ಹೋಗಿದ್ದೀರಾ ನೀವು ಕಾರ್ಯಕ್ರಮಗಳಿಗೆಲ್ಲ. ನೀವು ಹೋದಾಗ ನಿಮ್ಮ ಎಜುಕೇಶನ್ಗೆ ಸಮಸ್ಯೆ ಆಗೋದಿಲ್ವಾ ಬೇರೆ ಕಡೆ ಎಲ್ಲ, ದೂರದ ಕಡೆ ಎಲ್ಲ ಹೋಗುವಾಗ? ಸೊ ಅದನ್ನು ಹೇಗೆ ನೀವು ಮತ್ತೆ ಮ್ಯಾನೇಜ್ ಮಾಡ್ತೀರಾ?
ಇಲ್ಲ ಮ್ಯಾಮ್, ದೂರ ದೂರ ನಾವು ಹೋಗುವಾಗ ಒಂದು ಕೆಲವೊಮ್ಮೆ ಬೇಗ ಹೋಗ್ಲಿಕ್ಕೆ ಇರುತ್ತೆ ಮತ್ತು ರಜೆ ಮಾಡಬೇಕಾಗುತ್ತೆ. ಅದೇ ನೋಟ್ಸ್ ಮರು ದಿವಸ ಸಹ ಕೂಡ ಬರ್ಕೊಳ್ಬೋದು. ಒಂದು ದಿವಸ ಪ್ರೋಗ್ರಾಮಿಗೆ ಹೋಗಿ ಮತ್ತೆ ಮರು ದಿವಸ ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಅವರು ಬುಕ್ಸ್ ಕೊಡ್ತಾರೆ, ಅವರಿಂದ ನೋಟ್ಸ್ ಬರ್ಕೊಳ್ಬೋದು. ಮತ್ತೆ ಹಿಂದಿನ ದಿವಸ ಯಾವ ಪಾಠ ಮಾಡಿರ್ತಾರಂತ ಅವರ ಹತ್ರ ಕೇಳಿದ್ರೆ ಅವ್ರು ನಮಗೆ ಅದೇ ತರ ಡಿಟೇಲ್ ಆಗಿ ಹೇಳ್ತಾರೆ. ವೆರಿ ನೈಸ್. ಸೊ ಅದೇ ರೀತಿ ಒಂದು ಗಾಯನದ್ದು ಬಗ್ಗೆ ನೀವು ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು. ಹಾಗೇನೆ ನಿಮ್ಗೆ ಯಕ್ಷಗಾನದಲ್ಲೂ ಕೂಡ ಆಸಕ್ತಿ ಇದೆ ಅಂತ ಕೇಳ್ಪಟ್ಟೆ. ಸೊ ಇದು ಹೇಗೆ ನಿಮ್ಗೆ ಆಸಕ್ತಿ ಬಂತು ಈ ಒಂದು ಯಕ್ಷಗಾನದಲ್ಲಿ? ಅದು ಹಾಗೆ ನನ್ನ ಅಜ್ಜನಿಗೆ ಕೂಡ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ. ಚಂದನ ಟಿವಿಯಲ್ಲಿ ಮತ್ತೆ ಕ್ಯಾಸೆಟ್ CD ಎಲ್ಲ ಹಾಕಿಕೊಂಡು ಯಕ್ಷಗಾನ ಎಲ್ಲ ಕೇಳ್ತಾ ಇದ್ರು. ಹಾಗೆ ನನ್ನನ್ನು ಸಹ ಹಾಗೆ ಕೂರಿಸಿ ಯಕ್ಷಗಾನ ಎಲ್ಲ ತೋರಿಸಿದ್ರು. ಪೌರಾಣಿಕ ಯಕ್ಷಗಾನ ಎಲ್ಲ ನೋಡಬೇಕು, ಅದೆಲ್ಲ ಒಳ್ಳೇದು ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಮತ್ತೆ ಅವರದ್ದು ಅರ್ಥ ಹೇಳುದು, ಭಾಗವತಿಕೆ ಹಾಡು ನನಗೆ ಭಾರಿ ಇಷ್ಟ ಆಯ್ತು. ಮತ್ತೆ ಟ್ರೈ ಮಾಡ್ತೇನೆ ಮ್ಯಾಮ್, ಗೊತ್ತು. ಮತ್ತೆ ಅದನ್ನು ಹಾಗೆ ಕೇಳಿ ಕೇಳಿ ನನಗೆ ಯಕ್ಷಗಾನದಲ್ಲಿ ಸಹ ಇಂಟ್ರೆಸ್ಟ್ ಬಂತು. ಕುಣಿತೀರಾ ನೀವು? ಇಲ್ಲ ಮ್ಯಾಮ್, ಇಲ್ಲ, ಜಸ್ಟ್ ಕೇಳೋದು ಅದೆಲ್ಲ ಇಂಟ್ರೆಸ್ಟ್. ಹೌದು ಮ್ಯಾಮ್. ಎಸ್. ಹಾಗೇನೆ ಈ ಒಂದು ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಅಂತ ಕೇಳ್ಪಟ್ಟೆ. ಅಂದ್ರೆ ಹೆಚ್ಚಾಗಿ ನಾರ್ಮಲ್ ಯಾರಿಗೂ ಅದರ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ, ಕಮ್ಮಿ ತುಂಬಾ. ರಾಜಕೀಯ ಅಂದ ತಕ್ಷಣ ಮಾತನಾಡೋದಕ್ಕೆ ಹಿಂದೆ ಜರಿತಾರೆ. ಸೊ ಅಂತದ್ರಲ್ಲಿ ಈ ರಾಜಕೀಯದಲ್ಲೂ ತುಂಬಾನೇ ಇಂಟ್ರೆಸ್ಟ್ ಇದೆ ನಿಮ್ಗೆ ಅಂತ ಕೇಳ್ಪಟ್ಟೆ. ಸೊ ಹೇಗೆ ಇದ್ರಲ್ಲಿ ನಿಮ್ಗೆ ಆಸಕ್ತಿ ಇರೋದು? ಅದು ನಾನು ನ್ಯೂಸ್ ಎಲ್ಲ ಕೇಳ್ತಾ ಇರ್ತೇನೆ ಮ್ಯಾಮ್, ಚಿಕ್ಕದಿಂದ ಸಹ ನ್ಯೂಸ್ ಎಲ್ಲ ಕೇಳುದು ನಂಗೆ ಭಾರಿ ಇಷ್ಟ. ಮತ್ತೆ ಸ್ಕೂಲ್ಸ್ ಅಲ್ಲಿ ಸಹ ಹೇಳ್ತಾ ಇದ್ರು ನಮಗೆ, ನಿಮ್ಮದು ಸ್ಟಡೀಸ್ ಮಾತ್ರ ಅಲ್ಲ, ನೀವು ಹೊರಗಡೆ ಜಗತ್ತಿನ ಸುದ್ದಿಗಳನ್ನು ತಿಳ್ಕೊಂಡು ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಬೇಕಂತ ಹೇಳ್ತಿದ್ರು. ಹಾಗಾಗಿ ನಾನು ಕನ್ನಡ ನ್ಯೂಸ್ ಟಿವಿಯಲ್ಲಿ ಮತ್ತೆ ರೇಡಿಯೋದಲ್ಲಿ ಎಲ್ಲ ಕೇಳ್ತಾ ಇರ್ತೇನೆ. ಈಗ ಸಹ ತಪ್ಪದೆ ಕೇಳ್ತೇನೆ. ಎಷ್ಟು ಗಂಟೆಗೆ ನ್ಯೂಸ್ ಉಂಟು ಎಲ್ಲ ಮಧ್ಯಾಹ್ನ ನ್ಯೂಸ್ ಇದ್ರೆ ಅದು ಕಾಲೇಜಲ್ಲಿರುವಾಗೆ ಆಗೋದಿಲ್ಲ. ಬೆಳಗ್ಗೆ ನ್ಯೂಸ್ ಅಂತೂ ಕೇಳ್ತೇನೆ, ಮತ್ತೆ ಸಂಜೆ ನ್ಯೂಸ್ ಅಂತೂ ಕೇಳ್ತೇನೆ. ಮತ್ತು ಈಗ ಸಹ ಕಾಲೇಜಲ್ಲಿ ನಮ್ಮ ಮ್ಯಾಮ್ ಎಲ್ಲ ಹೇಳ್ತಾರೆ, ಜನರಲ್ ನಾಲೆಜ್ ಇಂಪ್ರೂವ್ ಮಾಡಬೇಕು, ನಿಮ್ಮ ಸ್ಟಡೀಸ್ ಒಟ್ಟಿಗೆ ನೀವು ನ್ಯೂಸ್ ಕೂಡ ಒಂದು 10 ನಿಮಿಷ ಕೇಳಬೇಕು, ಒಳ್ಳೇದಂತ ಹೇಳ್ತಿದ್ರು. ಹಾಗೆ ಹೀಗೆ ಕೇಳುವಾಗ ಅದು ಪೊಲಿಟಿಕ್ಸ್ ಕೂಡ ಜಾಸ್ತಿ ಬರ್ತದಲ್ಲ, ಹಾಗೆ ನನಗೆ ಅದು ಇಷ್ಟ ಆಗ್ತದೆ. ಪೊಲಿಟಿಕ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ? ಹೌದು ಮ್ಯಾಮ್. ಎಸ್. ಇವಾಗ ಸ್ಪೀಚ್ ಎಲ್ಲ ಇರುತ್ತೆ, ಅವಾಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ನೀವು ಸ್ಕೂಲಲ್ಲಿ? ಸ್ಪೀಚ್ ಬಗ್ಗೆ ಎಲ್ಲ ಮಾತಾಡಿ? ಹೌದು ಮ್ಯಾಮ್. ಎಸ್. ಕ್ವಿಜ್ ಗಳಿಗೆಲ್ಲ ಹೋಗ್ತೀರಾ? ಕ್ವಿಜ್ ಗೆ ಹೋಗ್ತೇನೆ. ಎಸ್, ವೆರಿ ನೈಸ್. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ನ್ಯೂಸ್ ಬಂದಾಗ ಚಾನಲ್ ಚೇಂಜ್ ಮಾಡುವ ಮಕ್ಕಳೇ ಇರೋದು. ಸೊ ಅಂತದ್ರಲ್ಲಿ ನೀವು ಈ ಒಂದು ನ್ಯೂಸ್ ಗಳನ್ನು ಪ್ರತಿ ದಿನದಲ್ಲಿ ಒಂದು 2-3 ಬರುವಂತಹ ನ್ಯೂಸ್ ಗಳನ್ನ ಕೇಳ್ತೀರಾ ಅಂತ ತುಂಬಾನೇ ಖುಷಿ ಆಯ್ತು. ಎಸ್, ಫ್ಯೂಚರ್ ನಿಮ್ಗೆ ತುಂಬಾನೇ ಒಳ್ಳೇದಿದೆ ಇನ್ನು ನಿಮ್ಮ ಮುಂದಿನ ಫ್ಯೂಚರ್ ಇದನ್ನೆಲ್ಲ ಕೇಳ್ಬೇಕಾದ್ರೆ. ಎಸ್. ನನ್ನ ಅಪ್ಪ ಲೆಮಿನಾ ಫೌಂಡ್ರೀಸ್ ಕಂಪನಿ ಉಂಟು ನಿಟ್ಟೆಯಲ್ಲಿ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುದರ್ಶನ್ ಬಲ್ಲಾಲ್. ಅಮ್ಮ ಮನೆಯಲ್ಲಿ ಇರುದು ಸ್ನೇಹ ಬಲ್ಲಾಲ್. ಅಮ್ಮ ಮನೆಯಲ್ಲೇ ಇರ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಬಂದು ಪ್ರತಿಯೊಂದು ಕಡೆ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಹೌದು ಮ್ಯಾಮ್. ಎಸ್. ಅಕ್ಕ ಏನ್ ಮಾಡ್ತಾರೆ? ಅಕ್ಕನಿಗೆ ಹೋದ ವರ್ಷ ಮದುವೆ ಆಯ್ತು. ಈಗ ಅವರು ಅಲ್ಲಿ ಬಾರಡಿಯಲ್ಲಿ ಇದ್ದಾರೆ. ಅವರು ಸಹ ನನಗೆ ಇದು ಮ್ಯೂಸಿಕ್ ಅಲ್ಲಿ ಸಹ ಆ ಹಾಡು ಕಲಿ ಈ ಹಾಡು ಕಲಿ ಅಂತ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಇಂಟ್ರೆಸ್ಟ್ ಉಂಟು ಅವರಿಗೆ. ಹೌದು ಮ್ಯಾಮ್. ಬಟ್ ನಿಮ್ಗೆ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಎಸ್, ವೆರಿ ನೈಸ್. ತುಂಬಾ ಖುಷಿ ಆಯ್ತು. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ನೀವು ನಿಮ್ಮ ಅಮ್ಮ ನಿಮ್ಮ ಒಂದು ವೇದಿಕೆ ಮುಂದೆ ಇದ್ದು ನಿಮ್ಮ ಒಂದು ಹಾಡನ್ನ ಕೇಳ್ತಾರೆ. ಸೊ ಕಾರ್ಯಕ್ರಮ ಎಲ್ಲ ಮುಗ್ದ ನಂತರ ನೀವು ಅಮ್ಮನ ಹತ್ರ ಏನು ಕ್ವಶನ್ ಹಾಕೋದಿಲ್ವಾ? ಹೇಗಾಯ್ತು ಕಾರ್ಯಕ್ರಮ, ಅಥವಾ ಎಷ್ಟು ಜನ ಇದ್ರೆ ಏನಂತ ಕ್ವಶನ್ ಏನಾದ್ರು ಹಾಕ್ತೀರಾ? ಕೇಳ್ತೇನೆ ಮ್ಯಾಮ್. ಅದು ಹಾಡು ಮುಗಿದ ತಕ್ಷಣನೇ ಅಮ್ಮನ ಹತ್ರ ಹೋಗಿ ಕೇಳ್ತೇನೆ, ಹಾಡು ಹೇಗಾಗಿದೆ ಅಂತ ಕೇಳ್ತೇನೆ. ಏನ್ ಹೇಳ್ತಾರೆ ಆಗ? ಚಂದ ಆಯ್ತು ಅಂತ ಹೇಳ್ತಾರೆ. ಎಸ್, ಅದು ನಿಮ್ಗೆ ಆಡಿಯನ್ಸ್ ಇಂದವೇ ಆಲ್ರೆಡಿ ನಿಮ್ಗೆ ಅದ್ರದ್ದು ಆನ್ಸರ್ ಸಿಕ್ಕಿರುತ್ತೆ. ಅದ್ರದ್ದು ಅಮ್ಮನದ್ದು ಬಾಯಿಯಿಂದ ಬರ್ಬೇಕು ಅನ್ನುವಂತ, ಏನು ಬರುತ್ತೆ ಅನ್ನುವಂತ ಕುತೂಹಲದಿಂದ ಕೇಳ್ತೀರಾ ಅಲ್ವಾ? ಎಸ್, ವೆರಿ ನೈಸ್. ಹಾಗೆ ನೀವು ಒಂದು ಭಜನೆ ಕಾರ್ಯಕ್ರಮಗಳಲ್ಲೆಲ್ಲ ಹೋಗ್ತೀರಂತ ಕೇಳಿದೆ ನಾನು. ಜೀನ ಭಜನೆ. ಹಾಗೆಂದ್ರೆ ಏನು? ಅಂದ್ರೆ ಅದು ನಮ್ಮ ಜೈನ ಧರ್ಮದಲ್ಲಿ ಇರುವುದು. ಅಂದ್ರೆ ನಮ್ಮ ಜೈನ ಧರ್ಮದ
ದೇವರುಗಳ ಹಾಡು ಎಲ್ಲ ಜಾಸ್ತಿ ಉಂಟು. ಅದರಲ್ಲಿ ಹೋಗ್ತೇನೆ. ಅದು ಹೇಗೆ ಹಾಡ್ತೀರಾ ನೀವು? ಅದಕ್ಕೆ ಏನಾದ್ರೂ ಮ್ಯೂಸಿಕ್ ಇದೆಯಾ? ವಿತ್ ಮ್ಯೂಸಿಕ್ ಹಾಡ್ತೀರಾ ಹೇಗೆ? ಅದರೊಟ್ಟಿಗೆ ಇನ್ಸ್ಟ್ರೂಮೆಂಟ್ ಏನಾದ್ರೂ ಬಾರಿಸ್ತೀರಾ ಹೇಗೆ ಅದು? ಅದು ಹೀಗೆ ಖಾಲಿ ಹಾಡ್ಲಿಕ್ಕೆ ಕೂಡ ಆಗುತ್ತೆ, ಮತ್ತೆ ಹಾರ್ಮೋನಿಯಂ ತಬಲ ಇದ್ರೆ ಸಾಕು. ಹಾರ್ಮೋನಿಯಂ ತಬಲ ಯಾವ್ದಾದ್ರು ನೀವು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೀರಾ? ಹೌದು ಮ್ಯಾಮ್. ಏನ್ ಮಾಡ್ತೀರಾ? ನಾನು 10th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಇರುವಾಗ, ಮಂಗಳೂರಲ್ಲಿ ಇರುವಾಗ, ಅಲ್ಲಿ ತಬಲ ಸೋರಿಗೆ ಅಲ್ಲಿ ಬಂದು ಕಲಿಸ್ತಿದ್ರು ನಮಗೆ, ಮಕ್ಕಳಿಗೆ ಎಲ್ಲರಿಗೂ. ಮತ್ತೆ 10th ವರೆಗೆ ಅದಾಯ್ತು, ಮತ್ತೆ ಸ್ಟಾಪ್ ಆಯ್ತು, ಈಗ ಇಲ್ಲ. ತಬಲ ಕೂಡ ಇದು ಮಾಡ್ತೀರಾ, ಬಾರಿಸ್ತೀರಾ? ವೆರಿ ನೈಸ್. ಸೊ ಹಾಗೇನೆ ಈ ಒಂದು ಜಿನ ಭಜನೆ ಅಂತ ಹೇಳಿದ್ರಿ, ಇದನ್ನು ಒಂದು 2 ಲೈನ್ಸ್ ಈಗ ಹಾಡ್ಬೋದಾ? ಓಕೆ ಮ್ಯಾಮ್. ಓಕೆ, ಹಾಡಿ. ತಂದನಾನ ಭಜೆ ತಂದನಾನ ಭಜೆ ತಂದನಾನ ಭಜೆ ತಂದನಾನ ಜಿನ ತಂದನಾನ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥನೇ ಜಿನ ಸುಂದರಾಂಗನೆ ಜಿನ ಚಂದ್ರನಾಥನೇ ಸಂಧಿಹಯಿ ಭವದ ಧಾತ್ರೆ ಹಲೆ ನೀನೇಗೋ ಇಂದ್ರಾದಿ ನರನಾಗ ವಂದ್ಯ ಜಿನಪನೆ ದೇವ ವಂದ್ಯ ಜಿನಪನೆ ದೇವ ವಂದ್ಯ ಜಿನಪನೆ ತಂದನಾನ ಭಜೆ ತಂದನಾನ ಭಜೆ ತಂದನಾನ ಭಜೆ ತಂದನಾನ ಜಿನ ತಂದನಾನ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥನೇ ಜಿನ ಸುಂದರಂಗನೆ ಜಿನ ಚಂದ್ರನಾಥನೇ. ವೆರಿ ನೈಸ್. ತುಂಬಾನೇ ಅದ್ಭುತ ಗಂಟ ನಿಮ್ಮದು, ತುಂಬಾನೇ ಒಳ್ಳೆ ರೀತಿ ಹಾಡಿದ್ರಿ. ವಿತ್ ಟ್ರ್ಯಾಕ್ ಅಂತ ಇನ್ನಷ್ಟು ಕೇಳೋದಕ್ಕೆ ತುಂಬಾನೇ ಖುಷಿ ಆಯ್ತು ಅದು. ಸೊ ಇಂತಹ ಎಲ್ಲ ಭಜನೆ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತೀರಾ, ಹಾಡ್ತೀರಾ, ತುಂಬಾ ಖುಷಿ ಆಯ್ತು. ನಾವೀಗ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈ ಕೊನೆಯದಾಗಿ ಈ ಒಂದು ಪ್ರೇಕ್ಷಕರಿಗಿರ್ಬೋದು ಅಥವಾ ಈ ಒಂದು ಗಾಯಕರಿಗೆ, ಕಲಾವಿದರಿಗಿರ್ಬೋದು, ಏನಾದ್ರೂ ಕೊನೆಯದಾಗಿ ಹೇಳೋದಕ್ಕಿದ್ರೆ ಹೇಳ್ಬೋದು, ಅಥವಾ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಧನ್ಯವಾದ ತಿಳಿಸೋದಕ್ಕೆ ಇದ್ರೆ ತಿಳಿಸ್ಬೋದು. ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರೋ ಎಲ್ಲರಿಗೆ ಧನ್ಯವಾದಗಳು. ಮತ್ತು ನಮ್ಮ ಗುರುಗಳಿಗೆ, ಮತ್ತು ನನ್ನ ಕಾಲೇಜಿನ ನನ್ನ ಫ್ರೆಂಡ್ಸಿಗೆ, ಮತ್ತು ನನಗೆ ಸಂಗೀತ ಕಲಿಸುತ್ತಿರುವ ಗುರುಗಳಿಗೆ, ಹಾಗೆ ನನ್ನ ಮನೆಯ ಅಪ್ಪ ಅಮ್ಮನಿಗೆ, ಅಕ್ಕನಿಗೆ, ಎಲ್ಲರಿಗೆ ಸಹ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮ್ಯಾಮ್. ವೆರಿ ನೈಸ್. ತುಂಬಾನೇ ಖುಷಿ ಆಯಿತು. ತಮ್ಮ ಒಂದು ಅಮೂಲ್ಯವಾದಂತಹ ಸಮಯವನ್ನ ಇವತ್ತಿನ ದಿನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದ್ರಿ, ತಮ್ಮ ಅದ್ಭುತವಾದ ಕಂಠದಿಂದ ಹಾಡುಗಳನ್ನ ಹಾಡಿದ್ರಿ, ತಮ್ಮ ಒಂದು ಪರಿಚಯವನ್ನ ನಮ್ಮ ಜೊತೆ ಹೇಳ್ಕೊಂಡ್ರಿ. ತುಂಬಾನೇ ಖುಷಿ ಆಯಿತು. ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾನೇ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ಕಾರ. ಅಂಬುರುಗದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿತು ಅಂಬುಜಾಸನ ವಾಣಿಯರಗ ಪಾದಾಂಬುಜಗೆ ಬಡಮಡುತ್ತ ವರ್ಣಿಪಿನಿ ಕಥಾಮೃತವ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಒಂದು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಗಾಯಕರು ಅಂತಾನೆ ಹೇಳ್ಬೋದು. ಹುಟ್ಟಿನಿಂದ ಒಂದು ಅಂಧತ್ವವನ್ನು ಅವರಿಗೆ ದೇವರು ಕೊಟ್ಟಿದ್ರು ಕೂಡ ಈ ಒಂದು ಸಂಗೀತದಲ್ಲಿ ಒಂದು ತುಂಬಾನೇ ಹೆಸರು ಗಳಿಸುವಂತಹ ಒಂದು ಟ್ಯಾಲೆಂಟನ್ನು ಅವರಿಗೆ ಆ ದೇವರು ನೀಡಿದ್ದಾರೆ. ಸೊ ಅವರ ಈ ಒಂದು ಟ್ಯಾಲೆಂಟ್ ಇನ್ನಷ್ಟು ಈ ಒಂದು ಪ್ರಪಂಚಕ್ಕೆ ಹರಡಲಿ, ಇನ್ನಷ್ಟು ಹೆಸರನ್ನು ಗಳಿಸಲಿ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಹಾಗೇನೆ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಅದ್ಭುತ ಗಾಯಕರನ್ನ ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿರಂತರ ಸುದ್ದಿಗಾಗಿ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು